ಅಲ್ಲಿ ಹಲವರು ಕಾಯುತ್ತಿದ್ದರು ಸೂರ್ಯೋದಯದ ಖುಷಿಯನ್ನು ಅನುಭವಿಸಲು, ಮತ್ತೆ ಹೊಸ ಚೈತನ್ಯವನ್ನು ಪಡೆಯಲು. ಆದರೆ ರವಿ ತನ್ನ ಕಾಯಕದಿ ತೊಡಗಿದ್ದ, ಕರ್ತವ್ಯ ಮುಗಿಸಿ ಮತ್ತೆ ನಾಳೆಗಾಗಿ ನಡೆಯುತ್ತಲೇ ಇದ್ದ. ಹೌದು ಶ್ರೋತೃಗಳೇ, ಕೆಲವು ಚೈತನ್ಯದ ಸ್ವಭಾವವೇ ಹಾಗೆ. ತನ್ನನ್ನು ಯಾರು ಗುರುತಿಸಲೇ ಬಿಡಲಿ, ತನ್ನ ಕರ್ತವ್ಯ ತನ್ನ ಪಾಡಿಗೆ ಮಾಡಿ ಆ ಸಂತೃಪ್ತಿಯನ್ನು ಮೌನದಲ್ಲೇ ಅನುಭವಿಸುವವರು ಅನೇಕರು. ಅಂತಹ ಒಬ್ಬ ಸಾಧಕನ ಪರಿಚಯ ಇಂದಿನ ಈ ಜೇನ ಹನಿ. ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಜೀವ. ಇದು ಟೀಮ್ ಜೇನುಗೂಡು. ಒಗ್ಗಟ್ಟಿನ ಸವಿಯನಿಲ್ಲಿ ಸವಿದು ನೋಡು. ಇಂದಿನ ಗುರುತಿಸುವಿಕೆಯಲ್ಲಿ ನಾವು ಸಾಗಿ ಬಂದು ತಲುಪಿದ ಊರು ಎರ್ಮಾಳ್ ಆದಾಗ ಅಲ್ಲಿ ಎದುರಾದ ಚೇತನ ನವೀಶ್ ಎರ್ಮಾಳ್. ತಮ್ಮ ನಿಸ್ವಾರ್ಥ ಸೇವೆಯಿಂದ ಜನಮಾನಸಕ್ಕೆ ಹತ್ತಿರಾದ ಇವರ ಮೌನ ಕಂಡು ಇವರು ಎಲ್ಲರೊಂದಿಗೂ ಬೆರೆಯಬಹುದೇ ಎನ್ನುವ ಯೋಚನೆಗೆ ಅವರೊಳಗಿನ ನಿನ್ನೆಗಳನ್ನು ಕೆದಕಲೇಬೇಕು. ನವೀಶ್ ಎರ್ಮಾಳ್ ರವರು ಜುಲೈ 24, 1990ರಂದು ಬಡ ಎರ್ಮಾಳಿನ ಪ್ರದೇಶದಲ್ಲಿ ಜನಿಸ್ತಾರೆ. ಶ್ರೀಯುತ ಶಂಕರ ಪೂಜಾರಿ ಹಾಗೂ ಶ್ರೀಮತಿ ಕುಶಾಲ ಪೂಜಾರ್ತಿಯವರ ಈರ್ವರು ಮಕ್ಕಳಲ್ಲಿ ಒಬ್ಬರಾದವರು ತಂದೆ ತಾಯಿಗೆ ಮಾತ್ರವಲ್ಲದೆ ಮನೆ ಮಂದಿಗೆಲ್ಲ ಅಕ್ಕರೆಯ ಮಗುವಾಗಿ ಅವರ ಮನಮಂದಿರಗಳಲ್ಲಿ ತಮ್ಮದೇ ಛಾಪನ್ನು ಮೂಡಿಸ್ತಾರೆ. ಬೆಳೆಯುತ್ತಿದ್ದಂತೆ ಭವಿಷ್ಯದಲ್ಲಿ ಎಲ್ಲರಿಗೂ ಸಹಕಾರಿಯಾಗಿರುವುದು ಹುಟ್ಟಿನಿಂದಲೇ ಬೆಳೆದು ಬಂದಿತ್ತೇನೋ ಅನ್ನುವಂತೆ ಆ ಸಮಯದಲ್ಲಿ ತನ್ನಿಂದಾದ ಸಹಾಯವನ್ನು ಮಾಡುತ್ತಾ ಎಲ್ಲರೊಂದಿಗೆ ಒಂದಾಗಿ ಬಾಳ್ತಾರೆ. ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಎರ್ಮಾಳಿನಲ್ಲಿ ಪೂರೈಸಿದವರು ಮುಲ್ಕಿಯ ಎಸ್ಕೋಡಿಯಲ್ಲಿ ITI ತರಬೇತಿಯನ್ನು ಪಡೆದುಕೊಂಡು ಬಾಲ್ಯ ಕಳೆದು ಹುಡುಗಾಟದ ಯೌವನ ಅರಳುತ್ತಿದ್ದಂತೆ ಉದ್ಯೋಗ ಅರಸಿ ಹೊರಟವರಿಗೆ ವಿದೇಶದ ದುಬೈಯ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗ ಅರಸಿ ಬರ್ತದೆ. ಈಗಲೂ ಅಲ್ಲಿಯೇ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಇದು ಜೀವನದ ಒಂದು ಮುಖವಾದರೆ ಅವರ ಸೇವಾ ಶ್ರದ್ಧೆ, ಸಹಾಯಿಸುವ ಮನಸ್ಸು, ಯಾರಿಗೂ ಅರಿವು ನೀಡದೆ ಸಿಕ್ಕಿದ ಸಂದರ್ಭವನ್ನು ಬಳಸಿಕೊಂಡು ತನ್ನಿಂದಾದ ರೀತಿಯಲ್ಲಿ ಅವಶ್ಯಕವಾದವರಿಗೆ ನೆರವಾಗುವುದು ಈ ಸದ್ಗುಣಿಯ ಇನ್ನೊಂದು ಮರೆಯಲಿದ್ದು ಮರೆಯಲಾಗದ ಗುಣ. ತನ್ನ ಈ ಗುಣದಿಂದಲೇ ಸುತ್ತಮುತ್ತಲಿನ ಅದೆಷ್ಟೋ ಯುವ ಸಮೂಹಕ್ಕೆ ಆಪ್ತರಾಗ್ತಾರೆ, ಅಲ್ಲದೆ ಆದರ್ಶವಾಗ್ತಾರೆ. ಮಾಣಿಕ್ಯದ ಮನೆಯ ಸೇವಾ ನೇಸರನಾಗಿ ಸೇವಾ ಜಗತ್ತಿಗೆ ಸೂರ್ಯಪ್ರಕಾಶವಾಗಿ ಬೆಳಗಿದಾಗ ಆತನ ದಾರಿಯನ್ನು ಅನುಸರಿಸಿದವರು ಹಲವರು. ರಕ್ತದಾನವೊಂದು ಶ್ರೇಷ್ಠ ದಾನವೆಂದು ತಿಳಿದವರಾಗಿ ರಕ್ತದಾನದ ಹಲವು ಸಂದರ್ಭದಲ್ಲಿ ತನ್ನವರೊಂದಿಗೆ ಸೇರಿಕೊಂಡು ಅವಶ್ಯಕರಿಗೆ ನೆತ್ತರನ್ನು ಪೂರೈಸಿ ಜೀವ ಉಳಿಸಿದ ಸಹೃದಯಿ ನಮ್ಮ ನವೀಶರವರು. ಸಾಮಾಜಿಕವಾಗಿ ತನ್ನನ್ನು ತಾನು ತೆರೆದುಕೊಂಡು ಸಮಾಜದ ಉದ್ಧಾರಕ್ಕಾಗಿ ಏನಾದರೂ ಮಾಡಲೇಬೇಕೆಂಬ ತುಡಿತದಿಂದ ಎಲ್ಲಿ ಏನು ಮಾಡಬಹುದು ಎಂದು ಆಲೋಚಿಸುತ್ತಾ ಕುಳಿತು ಸಮಯ ಕಳೆಯದೆ ಜಾಲತಾಣಗಳಲ್ಲಿ ಹಲವು ಪ್ರತಿಭೆಗಳ ಪರಿಚಯವಾಗಿಸಿ ಅವರ ಕುಶಲತೆಯ ಅನಾವರಣ ಮಾಡಿ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಿದ ಮಾರ್ಗದರ್ಶಕರಿವರು. ಸ್ವತಃ ತಾನೇ ಬರಹಗಾರ ಆಗಿದ್ದರೂ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡದೆ ಇತರರನ್ನು ಮುಂದೆ ತಂದು ತಾನೆಲ್ಲೋ ಹಿಂದೆ ನಿಂತು ಮುಂದಿರುವವರ ಖುಷಿಯಲ್ಲೇ ತನ್ನನ್ನು ಕಳೆದುಕೊಳ್ಳುವವರು ಇವರು. ಸದಾ ಇನ್ನೊಬ್ಬರ ಸಹಾಯಿಯಾಗಿಯೇ ಗುರುತಿಸಿಕೊಳ್ಳುವ ನವೀಶ್ ಎರ್ಮಾಳ್ ರವರು ನಮ್ಮೆಲ್ಲರಿಗೂ ಆದರ್ಶ. ಉತ್ತಮ ಸಂಘಟಕ, ಅನೇಕ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡು ಯುವಕರಿಗೆ ಮಾರ್ಗದರ್ಶಕರಾಗಿ ಸಮಾಜದ ಅಭಿವೃದ್ಧಿಗೆ ತುಡಿಯುವ ಇವರದು ಮೃದು ಸ್ವಭಾವ, ಮಿತಭಾಷಿ. ಸದಾ ಉತ್ಸಾಹಿಯಾಗಿರುವ ಇವರ ಉತ್ಸಾಹಕ್ಕೆ ಮತ್ತೊಂದು ಮೆರುಗಾಗಿ ಇವರ ಜೀವನದಲ್ಲಿ ಹರ್ಷವನ್ನು ಹೆಚ್ಚಿಸಲು ಬಲಗಾಲಿಟ್ಟು ಬಂದವರು ಹರ್ಷಿತಾರವರು. ಹಿರಿಯರ ಸಮ್ಮುಖದಲ್ಲಿ ನಿಶ್ಚಿತಾರ್ಥವನ್ನು ಇದೀಗಷ್ಟೇ ದಾಂಪತ್ಯ ಜೀವನದ ನಾಂದಿಯಾಗಿ ಆಚರಿಸಿಕೊಂಡವರು ಇನ್ನೇನು ಸಹಧರ್ಮಿಣಿಯ ಜೊತೆ ತನ್ನ ಸೇವಾ ಕೈಂಕರ್ಯವನ್ನು ಮತ್ತಷ್ಟು ಮುಂದುವರಿಸಲಿದ್ದಾರೆ. ಈ ಹೆಮ್ಮೆಯ ನಮ್ಮೂರ ಕಂದನಿಗೆ ನಿಮ್ಮೆಲ್ಲರ ಹಾರೈಕೆಗಳೇ ಸಹಪಾಠಿಯಾಗಲಿ, ಸದಾಶಯವಾಗಲಿ. ಇದು ಟೀಮ್ ಜೇನುಗೂಡು.